ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ಈ ಸರ್ತಿ ಬಡ್ಸ ಬಾರಿ ಕಡಿಸದ ಬತ್ತಿ ನಡೆದವರ ಬೆನ್ನಿ ಸಾಗುಲಿಲ್ಲ ಪಿರ ಬುರ್ದುಂಡು ಈ ವಾರಡು ಬಡ್ಸ ಎಡ್ಡೆ ಬೈದಣ ಅಂಜಾದ ಒಡಿಪು ಜಿಲ್ಲೆಡು ನಟ್ಟಿ ಸುರುವಾತಂಡು ಬೆನ್ನಿ ಸಾಗುಲೆದಕ್ಲನ ಮೋನಿಡು ಐಸ್ರ ಮುಡ್ದುಂಡು ಕರಾವಳಿ ಬಾಗುಡು ಒಂಜಿ ವಾರದಿಂದ ಬುಡ್ದು ಬಡ್ಸ ಬರೋದಿತ್ತಿ ನಡೆದವರ ಬೆನ್ನಿ ಸಾಗುಲಿದಕ್ಲ ಮೋನೆಡು ಐಸ್ರ ಮುಡ್ದುಂಡು ಒಂಜಿ ತಿಂಗಳೊಡ್ದಿಂಚ ಬಡ್ಸೋಗು ಕಾತೊಂದಿತ್ತಿನ ಉಡುಪಿ ಜಿಲ್ಲೆದ ರೈತರು ಬಾರ್ದ ಬುಲೆದ ನಟ್ಟಿ ಸುರು ಮಲ್ದೇರ ಬಡ್ಸದ ಕೊರತೆ ಬೆನ್ನಿಯರ ಜನ ತಿಕ್ಕಂದಿನ ಬೊಕ ಬೆನ್ನಿದ ಕಡ್ಚಿ ಪಿರಿಯ ಈ ಮಾತ ಸಂಗತಿಲಿಡ್ದವರ ಬೆನ್ನಿ ಸಾಗಲಿ ಬಗೆಟ್ ಪೋಡಿಗೆ ಉಂಡೆ ಉಂಡು ಬಡ್ಸನೆ ನಂಬುದು ಕುಲ್ಲುದಿನ ಉಡುಪಿ ಜಿಲ್ಲೆದ ರೈತರು ಕಂಡುಡು ಕೆಸರು ಪುರುಂಚೊಂದುಲ್ಲೆರು ಈ ವಾರದ ಬಡ್ಸೋಡ್ದವರ ಕಂಡುಲೆಡು ಟಿಲ್ಲರ್ಲೆನ ಸ್ವರಕ್ಕೆ ನೆರೆ ಸುರುವಾತಂಡ ಸುರುಕ್ಕೆ ನೀಜಿ ಪಾಡ್ನಕ್ಲಿಗೆ ನಟ್ಟಿ ಸುರುವಾತಂಡ ಪೊಂಜೋನಕ್ಲು ನೀಜಿ ದೆಪ್ಪರೆ ನಡಿಯರೆ ಸುರು ಮಲ್ದೆರ ಒಡಿಪು ಜಿಲ್ಲೆಡು ಮಲ್ಲ ಪ್ರಮಾಣುಡು ನೀರಾವರಿ ಯೋಜನೆಯಲ್ಲಿ ಇಜ್ಜಿ ಸುದೆ ಅತ್ತಂಡ ಅಣೆಕಟ್ಟಲಿನ ನೀರ್ನೆ ನಂಬುದಿನಲ್ಲ ಇಜ್ಜಿ ಅಂಚಾದ ಮುಲ್ಪದ ಬೆನ್ನಿ ಸಾಗಲಿಡಿ ಮುಂಗಾರು ಬಡ್ಸನೆ ನಂಬುದುಂಡು ಸರಿಯಾದ ಬಡ್ಸ ಬತ್ತಣ ಮಾತ್ರ ನಟ್ಟಿ ಇಜ್ಜಂಡ ಇಡೀ ಬೆನ್ನಿ ಪಿರಬುರುಂಡು ಈ ಸರ್ತಿ ಮುಂಗಾರು ಮುಗಲ್ಡು ಸುರುತ್ತ ತಿಂಗಳು 50% ಬಡ್ಸದ ಕೊರತೆ ತೋಜಾದಂಡ ಅಂಚಾದ ನಟ್ಟಿಲ ಕಡಿಸಿದಂಡ ಜಿಲ್ಲೆದ ಬಾರ್ದಬುಲೆ ಪ್ರದೇಶದ 45% ಜಾಗಿಡ್ ಮಾತ್ರ ನಟ್ಟಿ ಮುಗಿದಂಡ ಊರ್ದ ಬೆನ್ಪನಕ್ಲನ ಕೊರತೆಡ್ದು ರೈತರು ಒರಿಸ್ಸಾ ಬೊಕ್ಕ ಅಸ್ಸಾಂ ರಾಜ್ಯಲೆಡ್ದು ಬೈದಿನ ಕಾರ್ಮಿಕರೆನ್ಗಲಸೊಂದು ನೆಟ್ಟಿ ಬೆನ್ಪೊಂದುಲ್ಲೆರ ಒಂಜಿ ಕಡೆಟ್ ಈಟು ಬೊಕ್ಕ ಬೆನ್ನಿದ ಸಾಧನನ ಬಿಲೆ ಇರ್ತೆ ನನ್ನೊಂಜಿ ಕಡೆಟ್ ಬೆನ್ಪನಕ್ಲನ ದಿನ ಮಜೂರಿ ಹೆಚ್ಚಾಯಿನವು ರೈತರಿಗೆ ಪುದಯತಂಡ ನನದ ದಿನಕ್ಲೆಡೆ ಎಡ್ಡ ಬಡ್ಸದು ಬರಿಣ ಮಾತ್ರ ಬೆನ್ನಿ ಸಾಗುಲಿ ಮುಗಿಯು ಈ ಬಗೆಟ್ ಬೆನ್ನಿದಕ್ಲು ದಾನೆ ಪನ್ಪೆರ್ಕೇನ್ಲೆ ಮಳೆ ಸ್ವಲ್ಪ ಕಡಿಮೆ, ಹಾಗಾಗಿ ಈ ವರ್ಷ ಹೆಚ್ಚಿನವರು ಬೇಸಾಯ ಮಾಡಲಿಲ್ಲ. ಈಗ ನಾವು ಒಂದು 4 ಜನ ಸೇರಿ ಬೇಸಾಯವನ್ನು ಮಾಡ್ತಿದ್ದೇವೆ. ನಾವು ತುಂಬ ಸಮಯದಿಂದ ಬೇಸಾಯ ಮಾಡ್ತಿದ್ದೇವೆ. ಈ ಅಡಿಲು ಭೂಮಿ ಕೂಡ ನಾವೇ ಸ್ಟಾರ್ಟ್ ಮಾಡಿದ್ದಿಲ್ಲಿ. ಈಗ ನಾವು ಕಂಟಿನ್ಯೂ ಮಾಡ್ತಿದ್ದೇವೆ. ಅಡಿಲು ಭೂಮಿ ಈಗ ಮಾಡುವುದಿಲ್ಲ, ಈಗ ನಾವೇ ಮಾಡ್ತಿದ್ದೇವೆ. ಈ ವರ್ಷ ಮಳೆ ಸ್ವಲ್ಪ ಕಡಿಮೆ ಉಂಟು, ಹಾಗಾಗಿ ನಾವೀಗ ನೋಡಬೇಕು ಎಂತ ಈ ವರ್ಷದ್ದು ಬೇಸಾಯ ಹೇಗಾಗ್ತದೆ ಅಂತ. ಈಗ ಮಳೆ ಇಲ್ಲದ್ರೆ ಬರುವ ವರ್ಷ ನಾವು ಬೇಸಾಯ ಮಾಡುವುದಿಲ್ಲ. ಮತ್ತು ಗೊಬ್ಬರಕ್ಕೂ ಕೂಡ ರೇಟ್ ಜಾಸ್ತಿ ಆಗಿದೆ. ಈ ವರ್ಷ ಎಷ್ಟು 30 ರೂಪಾಯಿದ್ದು 40 ರೂಪಾಯಿ ಆಗಿದೆ ಕೆಜಿಗೆ. ಈ ಗೊಬ್ಬರ ಹಾಕಿ ಬೇಸಾಯ ಮಾಡಲಿಕ್ಕೆ ಆಗುದಿಲ್ಲ ನಮಗೆ. ಮತ್ತು ಹಟ್ಟಿ ಗೊಬ್ಬರ ಸಿಗುವುದಿಲ್ಲ ಇಲ್ಲಿ, ದನ ಯಾರು ಸಾಕುವುದಿಲ್ಲ, ಹಾಗಾಗಿ ಹಟ್ಟಿ ಗೊಬ್ಬರ ಸಿಗುವುದಿಲ್ಲ. ಕಾರ್ಮಿಕರು ಕೂಡ ಇಲ್ಲಿ ನಮ್ಮ ಊರಿನವರೇ ಅವರು ನಾಟಿ ಮಾಡಲಿಕ್ಕೆ ಬರುವುದಿಲ್ಲ. ನಾವು ಹೊರಗಿನಲ್ಲಿ ಜನರನ್ನೇ ಕರ್ಕೊಂಡು ಬರಬೇಕು. ಅವರಿಗೂ ಕೂಡ ಈಗ ಸಂಬಳ ಎಲ್ಲ ಜಾಸ್ತಿ ಆಗಿ ನಾವು ಈಗ ಮಳೆ ಇಲ್ಲಾದ್ರೆ ನಾವು ಕಿಶನ್ಗೆ ಹಣ ಹಾಕಿ ಬೇಸಾಯ ಮಾಡಬೇಕು. ಇಲ್ಲಿ ನದಿ ಕೂಡ ಅಣೆಕಟ್ಟು ಯಾವುದಿಲ್ಲ, ನಾವು ಮಳೆಯನ್ನೇ ನಂಬಿ ಈಗ ಬೇಸಾಯ ಮಾಡಬೇಕು. ಇನ್ನು ನೋಡ್ಬೇಕು ಮಳೆಯದ್ದು ಬರ್ತದ ಇಲ್ವ ಅಂತ. ಮಳೆ ಇಲ್ಲಾದ್ರೆ ನಮ್ಗೆ ಏನಿಲ್ಲ, ಈ ಸಲ ಬೇಸಾಯ ಎಲ್ಲ ಇದಾಗ್ತದೆ, ಹಾಳಾಗ್ತದೆ. ಮಳೆ ಬಾರಿ ಕಡಿಮೆ ಉಂಟು ಈ ಸಲ, ಮಳೆ ಬರ್ತಾ ಇಲ್ಲ. ಸ್ವಲ್ಪ ಮಳೆ ಬಂದಿದೆ, ಈಗ 1-2-3 ದಿವಸದಿಂದ ಮಳೆ ಬರ್ತಾ ಉಂಟು. ಕೃಷಿಕರಿಗೆ ಎಂತ ಇದರಲ್ಲಿ ಲಾಭ ಇಲ್ಲ. ಒಟ್ಟಾರೆ ನಾವು ಗದ್ದೆ ಖಾಲಿ ಬಿಡ್ಬೇಕಂತ ಮಾಡೋದು ವಿನಃ ಬೇರೆ ಎಂತ ಅದರಲ್ಲಿ ಎಂತ ಹೋಪ್ಸ್ ಇಲ್ಲ ನಮಗೆ. ಮತ್ತೆ ಈಗ ಗೊಬ್ಬರಕ್ಕೆಲ್ಲ ಹೋದ್ಸಲ ಗೊಬ್ಬರಕ್ಕೆ 1400 ಇತ್ತು, ಈಗ 2150 ಮಾಡಿದ್ದಾರೆ. ಯಾವ ಹಟ್ಟಿ ಗೊಬ್ಬರ ನಮ್ಗೆ ಸಿಗ್ತಾ ಇಲ್ಲ. ಮತ್ತೆ ಇಲ್ಲಿ ಊರಿನವರು ಯಾರು ಬೇಸಾಯ ಮಾಡುವುದಿಲ್ಲ, ಹೆಂಗಸರು ಯಾರು ಸಿಗುವುದಿಲ್ಲ. ನಾವು ಹೊರಗಿಂದ ಒರಿಸ್ಸಾದವರನ್ನು ಕರ್ಕೊಂಡು ಬಂದು ಇದು ನಾಟಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಈ ಸಲ ಮಳೆ ಬರದಿದ್ರೆ ಲಾಸೇ ನಮ್ಗೆ, ಏನು ಲಾಭ ಕಾಣುವುದಿಲ್ಲ. ನೋಡ್ಬೇಕೆಂತ ಆಗ್ತದಂತ. ಇಲ್ಲಿ ನೀರಿನ ಆಶ್ರಯ ಬೇರೆ ಎಂತ ಇಲ್ಲ ನಮ್ಗೆ. ಇಲ್ಲಿ ಡ್ಯಾಮ್ ಗೀಮ್ ಏನಿಲ್ಲ. ಮಳೆ ಬಂದ್ರೆ ಮಾತ್ರ ನಮ್ಗೆ ಕೃಷಿ, ಇಲ್ಲದ್ರೆ ಕೃಷಿ ಇಲ್ಲ ನಮ್ಗೆ. ಕುಡ್ಲ ನಗರದ ಬೈಕಂಪಾಡಿ ರಾಜಮಾರ್ಗಡು ಜೂನ್ 29 ಪುಲ್ಯಕಾಂಡೆ ಕೇರಳದ ಬಂಗಾರ ಪದ್ದೆ ಬೇರದ ವಿಕಾಸ್ ಪನ್ಪನರನ ದರೋಡೆ ಮಲ್ತದ ಬಂಗಾರ ಪದ್ದೆ ಒಯ್ತು ಕೊನೆಯನ ಮೂವೇರು ದರೋಡೆ ಕೊರೆರನ ಕುಡ್ಲ ಉತ್ತರ ವಿಭಾಗದ ಎಸಿಪಿ ದುಂಬಾಳ್ತದ ಕೂಟ ಪತ್ತದಂಡ ಕುಡ್ಲ ನಗರದ ಬೈಕಂಪಾಡಿ ರಾಜಮಾರ್ಗಡು ಜೂನ್ 29 ಪುಲ್ಯಕಾಂಡೆ ಕೇರಳದ ಬಂಗಾರ ಪದ್ದೆ ಬೇರದ ವಿಕಾಸ್ ಪನ್ಪನರನ ದರೋಡೆ ಮಲ್ತದ ಬಂಗಾರ ಪದ್ದೆ ಒಯ್ತು ಕೊನೋದು ಪದ್ರಾಡಾದಿತ್ತಿನ ಮೂವೇರು ದರೋಡೆ ಕೋರೆರನ ಕುಡ್ಲ ಉತ್ತರ ವಿಭಾಗದ ಎಸಿಪಿ ದುಂಬಾಳ್ತದ ಕೂಟ ಬಂಧನ ಮಲ್ದಂಡ ಆರೋಪಿಲ ನಾಡ್ಪತ್ಯರ ಬೇತನೆ ತಣಿಕೆದ ಕೂಟ ಮಾತ ಆಯಮಲೆಡ್ ತಣಿಕೆ ನಟಪಾದ ಆರೋಪಿಲಾಯನ
ಕೇರಳ ತಲಸೇರಿದ 37 ವರ್ಷ ಪ್ರಾಯದ ನಿಮಿಲ್ ಆರ್ಕೆ, ಮಡಿಕೇರಿ ಹಕ್ಕತ್ತೂರದ 40 ವರ್ಷ ಪ್ರಾಯದ ಇರ್ಸಾದ್ ಬೊಕ್ಕ ಮಡಿಕೇರಿದ 49 ವರ್ಷ ಪ್ರಾಯದ ಮುಸ್ತಾಫಾ ಮುಕ್ಲಿನ್ ಪಾತದಂಡ. ಈ ಕೇಸಡ್ ಒಟ್ಟು 14 ಜನ ಕೈ ಸೇರಾದಿತ್ತದ ನನ್ನಲ 13 ಜನ ಪೊಲೀಸ್ ಬಲೆಗೆ ಬೂರಿಯರೆ ಬಾಕಿ ಉಂಡು. ಕೇರಳದ ಬಂಗಾರ ಪದ್ಯ ಬೇರದ ವಿಕಾಸ್ ಕುಟುಂಬದೊಟ್ಟಿಗೂ ಮಹಾರಾಷ್ಟ್ರೋಡು ಮದಿಮದ ಲೇಸ್ ಮುಗಿತದ ಪಿರ ಕೇರಳದಂಚಿ ಪೋಂದು ಪನಗ ಮೂಜಿ ಕಾರಡು ಬತ್ತಿದಿತ್ತಿನ ದರೋಡೆ ಕೊರೆರೆ ಬೈಕಂಪಾಡಿ ಕೈತಲು ಕಾರನ್ನು ಅಡ್ಡ ಪಾಡ್ದು ಪೆಟ್ಟು ಪಾಡ್ದು ಕಾರನ್ನು ಲೂಟುದು ಪದ್ರಾಡಾದಿತ್ತಂಡ. ಕುಡ್ಲ ಉತ್ತರ ಎಸಿಪಿ ದುಂಬಾಳ್ತದ ಕೂಟ ತಣಿಖೆ ನಡಪಾದು ಮೂವೇರನ್ ಪತ್ತದಂಡ ಹೆಚ್ಚಿಗೆ ವಿಚಾರಣೆ ನಡ್ತೊಂದುಂಡು. ಮೂವೇರು ಆರೋಪಿನ್ಲ 10 ದಿನದ ಪೊಲೀಸ್ ಕಸ್ಟಡಿಗೆ ತೊಂದೆರ. ಆರೋಪಿಲೆಡ್ದು ದರೋಡೆಗೆ ಗಳಸಿದಿನ 4 ಕಾರ್ಲೆಡು ಒಂಜಿ ಇನೋವಾ ಕ್ರಿಸ್ಟಾ ಕಾರು ಸ್ವಾಧೀನೋಗದೆ ತೊಂದುಂಡು. ಬಾಕಿ ಮೂಜಿ ಕಾರು ಬೊಕ ದರೋಡೆ ಮಲ್ತಿದಿನ 180 ಗ್ರಾಂ ಬಂಗಾರ ಪದ್ಯ ಬೊಕ 2 ಮೊಬೈಲ್ ನಾಡ್ಪತ್ತೆರೆ ಬಾಕಿ ಉಂಡು. ಬಂಟ್ವಾಳದ ಸಮಾಜ ಕಲ್ಯಾಣ ಇಲಾಖೆದ ಆಫೀಸನ ಅಂಬೇಡ್ಕರ್ ಭವನ ಕಟ್ಟೋಣದ ಮಾಳಿಗೆಗೆ ಜಾಗೆ ಬದಲ್ತಿದೆರ. ತಾಲೂಕದ ದಲಿತ ಸಮುದಾಯದ ದಿಂಜ ಕಾಲದ ಬೇಡಿಕೆ ಒಂಜೇನು ಅಕೇರಿಗಾಂಡಲ ನಡಪಾದ ಕೊಡ್ತೇರ ಆಂಡ ಹೊಸ ವ್ಯವಸ್ಥೆ ಅವ್ಯವಸ್ಥೆ. ಬಂಟ್ವಾಳದ ಸಮಾಜ ಕಲ್ಯಾಣ ಇಲಾಖೆದ ಆಫೀಸಿನ ಅಂಬೇಡ್ಕರ್ ಭವನ ಕಟ್ಟೋಣದ ಮಾಳಿಗೆಗೆ ಜಾಗೆ ಬದಲ್ತಿದೆರ. ತಾಲೂಕದ ದಲಿತ ಸಮುದಾಯ ದಿಂಜ ಕಾಲದ ಬೇಡಿಕೆಲೆಗೆ ಒಂಜೇಕ ಕೆರೆಗಾಂಡಲ ಒತ್ತೊಂದು ಕಾರ್ಯಗುಜೈತೆರ. ಸ್ವಂತ ಕಟ್ಟೋಣ ಇಜ್ಜಂದೆ ಪಾಕ ವರ್ಷಲೆಡ್ದು ಬಾಡಿಗೆ ಕಟ್ಟೋನೋಡು ಕೆಲಸ ಮಲ್ತೊಂದಿತ್ತಿನ ಇಲಾಖೆಗೆ ಸರ್ಕಾರಿ ಕಟ್ಟೋನೋಡು ಜಾಗೆದ ಅವಕಾಶ ತಿಕ್ಕಿನೇಕ್ ಸಾರ್ವಜನಿಕರ ಖುಷಿ ತಿರಿಪಾದ ಎತ್ಕೊಂಡೆರ. ಆಂಡ ಜಾಗೆ ಬದಲ್ತಿನ ಇಲಾಖೆದ ಆಫೀಸಿಗೆ ನನ್ನಲ ಬೋರ್ಡ್ ಪಾಡ್ದಿಜರ. ಎದುರುದ ಪೊಗ್ಗುನ ಬಾಕಿಲಿಗೆ ಬೀಗ ಪಾಡ್ದಿತ್ತದ ಸಾರ್ವಜನಿಕರ ಪಿರೋದ ಬಾಕಿಲ್ಡ್ ಉಲೈ ಪೊಗ್ಗುಡೈನ ಬೇಜಾರ್ದ ವಿಚಿತ್ರ ಸಂಗತಿ ಅದುಂಡು. ಇಂದೆರ್ದವರ ಬೇತೆ ಬೇತೆ ಯೋಜನೆನ ಫಲದ ತೊನ್ನಕ್ಲಿಗೆ ಕೆಪ್ಪು ಗುಪ್ಪು ಆ ಒಂದುಂಡು. ಪ್ರಾಯದಕ್ಲು ಪುಂಜನಕ್ಲು ಬೊಕ್ಕ ಗ್ರಾಮೀಣ ಕಡೆರ್ದು ಯೋಜನೆನ ಫಲದ ತೊನ್ನಕ್ಲು ಬರೊಂದಿತ್ತದ ಸಮಸ್ಯೆ ಎದುರ್ಸಾವುದಿಲ್ಲರ. ಸುರುತ ಸರ್ತಿ ಸಮಾಜ ಕಲ್ಯಾಣ ಇಲಾಖೆದ ಆಫೀಸ್ಗೆ ಬರ್ಪುನ ಸಾರ್ವಜನಿಕರಿಗೆ ಆಫೀಸ್ ಓಲುಂಡುಲ್ಲ ಗೊತ್ತಾವಂದೆ ವಾಪಸ್ ಪೋವಡೈನ ಸ್ಥಿತಿಗತಿ ಉಂಡಾತನೆಂದು ಸಾರ್ವಜನಿಕರು ದೂರ್ದೇರ. ಜಾಗೆ ಬದಲ್ತಿನ ಆಫೀಸಿಗೆ ಅಂಬೇಡ್ಕರ್ ಭವನ ಎದುರುಡೆ ಸರಿಯಾದ ತೋಜಿನ ರೀತಿಯ ಸಮಾಜ ಕಲ್ಯಾಣ ಇಲಾಖೆದ ಬೋರ್ಡನ್ನು ತುರ್ತಾದು ಪಾಡುಡು ಎದುರುಡೆ ಪೊಗ್ಗುನ ಬಾಕಿಲ್ದಿತ್ತದ ಸಾರ್ವಜನಿಕರಿಗೆ ಯೋಜನೆನ ಫಲದ ತೊನ್ನಕ್ಲಿಗೆ ಅವಕಾಶ ಮಲ್ತು ಕೊಡ್ದು ಕೆಪ್ಪು ಗುಪ್ಪು ದೂರ ಮಲ್ಪಡೊಂದು ಸಾರ್ವಜನಿಕರು ಒತ್ತಾಯ ಮಲ್ದಿರ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಡಿಪು ಶಾಖೆಡ್ ವೈದ್ಯರನ ದಿನ, ಲೆಕ್ಕ ಪರಿಶೋಧಕರನ ದಿನ ಬೊಕ್ಕ ಪತ್ರಿಕಾ ದಿನಾಚರಣೆದ ಲೆಕ್ಕೊಡು ಸಾಧಕರಿಗೆ ಮರ್ಯಾದೆ ಪುರಸ್ಕಾರದಲ್ಲಿ ನಡಪಾದಿತ್ತೆರ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಡಿಪು ಶಾಖೆದ ನಿಲೆಟ್ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಬೊಕ್ಕ ಕನ್ನಡ ಸಾಹಿತ್ಯ ಪರಿಷತ್ ಒಡಿಪು ತಾಲೂಕು ಘಟಕದ ಜತೆ ಸಿರಿಗಿಡ ವೈದ್ಯರನ ದಿನ, ಲೆಕ್ಕ ಪರಿಶೋಧಕರನ ದಿನ ಬೊಕ್ಕ ಪತ್ರಿಕಾ ದಿನಾಚರಣೆದಲ್ಲಿ ಕೊಡು ಸಾಧಕರಿಗೆ ಮರ್ಯಾದೆ ಪುರಸ್ಕಾರದಲ್ಲಿ ಒಡಿಪುದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಥೆ ನಡೆತಂಡ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕರು ಪೂರ್ಣಿಮಾ ಪಾತಿರ್ದು ಜೋಕುಲು ಜವನ ಜವಂದಿ ಸಮಾಜಕ್ಕೆ ಬೋಡದ ಪರಿಸರ ಕಾಳಜಿದ ತೊನ್ನವು ಅಗತ್ಯಾಂದು ಪಂಡ್ಯರ. ಪಾಂಡೇಶ್ವರ ಗುರುಕುಲದ ಡಾಕ್ಟರ್ ವಿಜಯಕುಮಾರ್ ಮಂಜರ್ ಗುರುಕಾರ್ಮೆ ವಹಿಸ್ತು ಪಾತಿರ್ದು ನರಮಾನ್ಯನ ಶರೀರ ಬೊಕ್ಕ ಮನಸ್ಸದ ಆರೋಗ್ಯ ಕಾಪನ ಡಾಕ್ಟರ್ ವ್ಯಕ್ತಿ ಹತ್ತಡ ಸಂಸ್ಥೆದ ಪಣ ವ್ಯವಸ್ಥೆ ಕಾತುನ್ನ ಲೆಕ್ಕ ಪರಿಶೋಧಕರು ಸಮಾಜದ ಆರೋಗ್ಯವನ್ನು ಪತ್ರಕರ್ತೆಯರು ಸಮಾಜಡು ಮುಖ್ಯ ಆದುಲ್ಯರಂದು ಪಂಡ್ಯರ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ತಾಪಕರು ವಿಶ್ವನಾಥ ಶೆಣೈ, ಕನ್ನಡ ಸಾಹಿತ್ಯ ಪರಿಷತ್ ಒಡಿಪು ತಾಲೂಕು ಘಟಕದ ಗುರುಕಾರ್ಯರು ರವಿರಾಜ್ HP, ವಿಘ್ನೇಶ್ವರ ಅಡಿಗ ಪಾತ್ರದ ಡಿಪು ಬೇಕೆರ, ಡಾಕ್ಟರ್ ಎ ರಾಮಚಂದ್ರ ಬಾಯರೆ, ಡಾಕ್ಟರ್ ಕೆ ಸತೀಶ್ ಕಾಮ, ಡಾಕ್ಟರ್ ಇಂದಿರಾ ವಿಶಾನ್ ಬೊಗರೆಗ್ ಮಲಬಾರ್ ವಿಶ್ವ ವೈದ್ಯ ಪುರಸ್ಕಾರ, ಚಾರ್ಟರ್ಡ್ ಅಕೌಂಟೆಂಟ್ ಲೈನ ದೇವಾನಂದ ಬೊಕ್ಕ ಗಣೇಶ್ ಎರ್ಮಾಲ್ರೆಗ್ ಮಲಬಾರ್ ವಿಶ್ವ ಲೆಕ್ಕ ಪರಿಶೋಧಕರನ ಪುರಸ್ಕಾರ, ಶಶಿಧರ ಮಾಸ್ತಿಬೈಲ್, ಬಾಲಕೃಷ್ಣ ಪೂಜಾರಿ ಉಚ್ಚಿಲ ಬೊಕ್ಕ ರಾಮ್ ಅಜೇಕಾರ್ ಮಕ್ಳಿಗೆ ಮಲಬಾರ್ ವಿಶ್ವ ಪತ್ರಿಕಾ ಪುರಸ್ಕಾರ ಕೊಡ್ದು ಮರ್ಯಾದೆ ಮಲ್ತೆರ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗುರುಕಾರ್ಯರು ಪ್ರೊಫೆಸರ್ ಶಂಕರ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವ್ಯವಸ್ಥಾಪಕರು ವಿಜಯ್ ಕುಮಾರ್ ಕಾರ್ಯಕ್ರಮ ಇಟ್ಟೆರ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಇದೆ, ಹಾಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಸಂಸ್ಕೃತಿ ಇದೆ, ಹಾಗೆ ಮಲಬಾರ್ ಗೋಲ್ಡ್ ವಾಣಿಜ್ಯ ಕ್ಷೇತ್ರ, ಈ 3 ಕ್ಷೇತ್ರದವರು ಸಮಾಜಮುಖಿಯಾದಂತಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಪ್ರಥಮವಾಗಿ ನಾನು ಈ 3 ಸಂಸ್ಥೆಯವರಿಗೂ ಅಭಿನಂದನೆಗಳನ್ನು ತಿಳಿಸಬಯಸುತ್ತೇನೆ. ಸರ್ಕಾರಿ ನೌಕರಿಯನ್ನ ಮಾಡಿದ್ದು ಬೇರೆ ಬೇರೆ ಹಂತದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ನನಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಬೀದರ್ರಿಂದ ಹಿಡಿದು ಚಾಮರಾಜನಗರದವರೆಗೆ
ಎಲ್ಲ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಕ್ಕೆ ಹೋಗಿ ನನಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿವೃತ್ತಿ ಆಯಿತು. ನಿವೃತ್ತಿ ಆದ ನಂತರ ಏನು ಮಾಡಬೇಕಂತ ಹೇಳಿಬಿಟ್ಟು ಆಗ ನಮ್ಮ ಊರಿನಲ್ಲೇ ಸಾಯಿಬರಕಟ್ಟೆ ಅಂತ ಹೇಳಿಬಿಟ್ಟು ಬಾರ್ಕೂರಿನಿಂದ ಮುಂದೆ ಅಲ್ಲಿ ನಾನು ನನ್ನ ಸ್ವಂತ ಚಿಕಿತ್ಸಾಲಯನ್ನು ಪ್ರಾರಂಭ ಮಾಡಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲನ 10 ಮುಖ್ಯ ಬೇಡಿಕೆಲೆನ STPI ಮಧ್ಯಂತರ ಜಿಲ್ಲಾ ಪ್ರತಿನಿಧಿ ಸಭೆಟದೆ ತೊನ್ನ ನಿರ್ಧಾರದಂಚ ಸರ್ಕಾರದ ದುಂಬುದು ಎರೆ ಉಲ್ಲಾಂದ್ STPI ಜಿಲ್ಲಾ ಗುರುಕಾರ್ಯರ ಅನ್ವರ್ ಸಾದತ್ ಬೊಕ ಕಾರ್ಯಂತರ ಅಶ್ರಫ್ ತಲಪಾಡಿ ಪಂತೆರ. STPI ಜಿಲ್ಲಾ ಗುರುಕಾರ್ಯರ ಅನ್ವರ್ ಸಾದತ್ ಬೊಕ ಕಾರ್ಯಂತರ ಅಶ್ರಫ್ ತಲಪಾಡಿ ಕುಡ್ಲಾಡ್ ಸುದ್ದಿಗೊಟ್ಟೋಡು ಪಾತಿರ್ದೆ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲನ 10 ಮುಖ್ಯ ಬೇಡಿಕೆಲೆನ STPI ಮಧ್ಯಂತರ ಜಿಲ್ಲಾ ಪ್ರತಿನಿಧಿ ಸಭೆಟದೆ ತೊನ್ನ ನಿರ್ಧಾರದಂಚ ಸರ್ಕಾರದ ದುಂಬುದು ಎರೆವುಲ್ಲ ಜಿಲ್ಲೆದ ಶಾಸಕರು ಜನಪ್ರತಿನಿಧಿಲು ಅಭಿವೃದ್ಧಿ ವಿಚಾರಾದ ಸೊರದಿಪ್ಪುಜಿರು ಬಜಿ ಪಗೆತ ಭಾಷಣ ಮಲ್ತದ ಓಟು ದಕ್ಲೆನು ಒಯ್ಪುನ ತಂತ್ರ ಮಲ್ತೊಂದುಲ್ಲೆರಂದು ದೂರಿಯರು. ಜಿಲ್ಲೆಡು ಹೊಸ ತಿರುಗಾಟ ಉದ್ಯಮ ಅಭಿವೃದ್ಧಿ ಮಲ್ಪನ ಬಗೆಟ್ ಸರ್ಕಾರ ಇತೊರ್ತಿಗೆ ಪಾಕಸಭೆ ನಡಪಾದಂಡ ಅಂಡ ಒವ್ವೇ ಯೋಜನೆಲೆಗೆ ರೂಪ ಕೊಡ್ತುಜರು ಸರ್ಕಾರದ ತುರ್ತು ಕ್ರಮದ ತೊನಡೊಂದು STPI ಪದಾಧಿಕಾರಿಗಳು ಒತ್ತಾಯ ಮಲ್ತೆರು. STPI ಜಿಲ್ಲಾ ಒತ್ತುಗುರು ಕಾರ್ಯರು ಇನಾಸ್ ರಾಡ್ರಿಗಸ್, ಜಿಲ್ಲಾ ಗ್ರಾಮಾಂತರ ಕಾರ್ಯಂತರ ಶಾಕಿರ್ ಅಳಕೆ ಮಜಲ್, ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಗುರುಕಾರ್ಯರು ಅಶ್ರಫ್ ಬಾವು ಸುದ್ದಿ ಕೊಟ್ಟೊಡಿದ್ದಾರೆ. ಇಲ್ಲಿ ಕ್ರೀಡಾಳುಗಳು ಬೇಕಾದಷ್ಟಿದ್ದಾರೆ. ಬೇರೆ ಬೇರೆ ದೇಶಗಳ ಕ್ರೀಡಾಳುಗಳಿಗೆ ಸಿಗುವಂತಹ ಪ್ರೋತ್ಸಾಹದ 1% ಕೂಡ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ. ಅವರಿಗೆ ಬೇಕಾದಂತಹ ಯಾವುದೇ ವ್ಯವಸ್ಥೆಗಳಿಲ್ಲಿ ಇಲ್ಲ. ಆದ ಕಾರಣ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಳುಗಳನ್ನು ನಾವು ನಾಳೆ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸಲಿಕ್ಕೆ ಸಾಧ್ಯ ಇದೆ. ಅವರಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಎಲ್ಲ ತಾಲೂಕು ಸೆಂಟ್ರಲ್ ಕೇಂದ್ರಗಳಲ್ಲಿಯೂ ಕೂಡ, ಅದು ಪುತ್ತೂರು ಇರ್ಬೋದು. ಈಗ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ 4 ತಾಲೂಕುಗಳು ಬರ್ತದೆ, 5 ತಾಲೂಕುಗಳು ಬರ್ತದೆ. ನಾವು ಹೇಳುವಂಥದ್ದು 5 ತಾಲೂಕುಗಳಲ್ಲಿ, ಮಂಗಳೂರಲ್ಲಿ ಸಿಟಿಯಲ್ಲಿ ಆದರೂ ಒಂದು ಕ್ರೀಡಾಂಗಣ ಇದೆ, ಈ ಕಡೆ ಯಾವುದೂ ಅಂತ ವ್ಯವಸ್ಥೆ ಇಲ್ಲ. 5 ತಾಲೂಕುಗಳಲ್ಲಿಯೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು. ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿಯ ಅನುದಾನಗಳು ಇಲ್ಲಿ ಬರ್ತಾ ಇದೆ, ಆದರೆ ನಮ್ಮ ಜಿಲ್ಲೆಗೆ ಬರ್ತಾ ಇಲ್ಲ. ನಮ್ಮ ಜಿಲ್ಲೆಯ ಶಾಸಕರು, ನಮ್ಮ ಜಿಲ್ಲೆಯ ಸಂಸದರು, ಇಲ್ಲಿನ ಜನಪ್ರತಿನಿಧಿಗಳು ಈ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಕೇವಲ ಕೋಮು ಗಲಭೆ ಮಾಡಲಿಕ್ಕೆ, ಗಲಾಟೆ ಮಾಡುವಂಥ ವಿಚಾರದಲ್ಲಿ ಕೋಮುದೇಶ ಭಾಷಣ ಮಾಡಲಿಕ್ಕೆ ಮಾತ್ರ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಸೀಮಿತವಾಗಿದ್ದಾರೆ. ಇಲ್ಲಿ ದ್ವೇಷ ಭಾಷಣ ಮಾಡಿದ್ರೆ ಓಟು ಬರ್ತದೆ, ಅಭಿವೃದ್ಧಿ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳುವಂಥ ಭಾವನೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಇದೆ. ಇದ ಕಾರಣ ಹೇಳುವುದು, ಇಂಥ ಜನಪ್ರತಿನಿಧಿಗಳಿರುವಂಥ ಜಿಲ್ಲೆಯಲ್ಲಿ ನಮ್ಮ ಅನುದಾನಗಳು ಬರ್ತಾ ಇಲ್ಲ. ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ತುಂಬ ಕಡಿಮೆ ಇದೆ. ಆದ ಕಾರಣ ನಮ್ಮ ಬೇಡಿಕೆ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕು ಅಂತ. ಕುಡ್ಲದ ಪಳ್ಳೀರ್ ಮಾರ್ಗುಡುಪ್ಪನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೊಳ್ಳಿ ಪದ್ದೇಲಿನ ಪ್ರದರ್ಶನ ಸಿಲ್ವರ್ ಶೋ ಶುರುವಾತಂಡ ಜುಲೈ 12 ಮುಟ್ಟ ಈ ಪ್ರದರ್ಶನ ಇತ್ತದ ರಿಯಾಯಿತಿ ಸೇರಿನಂಚ ಗಿರಾಕಿಲೆಗ್ ಎಡ್ಡೆ ಅವಕಾಶ ಮಲ್ತು ಕೊಡ್ತೇರ. ಕುಡ್ಲದ ಪಳ್ನೀರ್ ಮಾರ್ಗುಡುಪ್ಪನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೊಳ್ಳಿ ಪದ್ದೇಲಿನ ಪ್ರದರ್ಶನ ಸಿಲ್ವರ್ ಶೋಗೂ ಚಾಲನೆ ಕೊಡ್ತೇರ. ಗಿರಾಕಿಲೆಗೆ ತರಾವರಿ ಬೊಳ್ಳಿ ಪದ್ದೇಲು ಬೊಕ್ಕ ಬೊಳ್ಳಿದ ಸುತ್ತಲಿನ ಕೈಕೆಕ್ಕುನ ಬಿಲೆಟದೆ ತೊನ್ನ ಪೂರ್ವದ ಅವಕಾಶನು ಈ ಸೇಸ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ಒದಕ ಉಂಡು. ಮಿಸಸ್ ಇಂಡಿಯಾ ಕರ್ನಾಟಕ ಕುಡ್ಲ 2024 ಕ್ಲಾಸಿಕಲ್ ವಿಭಾಗದ 2ನೇ ರನ್ನರ್ ಅಪ್ ಸೌಮ್ಯ ಮಧುಸೂದನ್ ಬೊಕ್ಕ ಲಿಖಿತಾ ಆರ್ಟ್ ಸ್ಟುಡಿಯೋದ ಯಜಮಾನ್ದಿ ಲಿಖಿತಾ ಸಾಲ್ಯನ್ ಮಲಬಾರ್ ಸಿಲ್ವರ್ ಶೋಕು ಚಾಲನೆ ಕೊರಿಯರ್. ಈ ಪೊರ್ತುಡು ಸೌಮ್ಯ ಮಧುಸೂದನ್ ಬೊಕ್ಕ ಲಿಖಿತಾ ಸಾಲ್ಯನ್ ಪಾತಿರ್ದು ಗಿರಾಕಿಲೆಗೆ ಹೊಸ ನಮೂನೆದ ಬೊಳ್ಳಿ ಒಟ್ಟು ಮಲ್ತದೀತಿನೇನು ಗಿರಾಕಿಲೆಗೆ ತುಯ್ಯರೆ ಬೊಕ್ಕ ದೆತೊನ್ಯರೆ ಬೊಕ್ಕ ಇಸೇಸ ರಿಯಾಯಿತಿಲೇನ ಪ್ರಯೋಜನ ತಿಕ್ಕುನಂಚ ಬಾರಿ ಎಡ್ಡೆ ಅವಕಾಶ ಒದಗ ಒಂದುಂಡು. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ದ ಈ ಪ್ರಯತ್ನ ಪುಗರ್ನವು ಹೊಸ ನಮೂನೆಲೆನ ಪೊಲಬುದ ಒಟ್ಟುಗು ಗಿರಾಕಿಲು ಇಸೇಸ ಆಫರ್ಲೆನ ಲಾಭದ ತೊನೆಯರೆ ಸಿಲ್ವರ್ ಶೋ ಒಂಜಿ ಎಡ್ಡೆ ವೇದಿಕೆ ಆದುಂಡೊಂದು ಪಂಡಿನ ಅಕುಲು ಸಂಸ್ಥೆಗೆ ಬೊಕ್ಕ ಗಿರಾಕಿಲೆಗೆ ಎಡ್ಡೆಪು ಬೇಕಿಯರ. ಈ ಬೊಳ್ಳಿ ಪದ್ದೇಲಿನ ಮಾರಾಟ ಪ್ರದರ್ಶನ ಮೇಲ ಸಿಲ್ವರ್ ಶೋ ಜುಲೈ 12 ಮುಟ್ಟ ನಡಪರೆ ಉಂಡು. ಸಿಲ್ವರ್ ಶೋ ಲೆಕ್ಕೊಡು ಗಿರಾಕಿಲೆಗು ಬೊಲ್ಲಿದ ಪದ್ದೇಲು ಬೊಕ್ಕ ಬೊಳ್ಳಿ ಸೊತ್ತುಲೆನ್ ತಯಾರು ಮಲ್ಪುನ ಕಡ್ಚಿಡ ನೂದೇಟ್ 25 ರಿಯಾಯಿತಿ, MRP ಉತ್ಪತ್ತಿಲನ ಮೆತ್ತು ನೂದೇಟ್ 10 ರಿಯಾಯಿತಿ ತಿಕ್ಕೊಂಡು ಪರತು ಬೊಳ್ಳಿದ ಪದ್ದೇಲು ಇತ್ತಂಡ ಐನು ಬದಲ್ತೊನ್ನ ಅವಕಾಶ ಮಲ್ತು ಕೊಡ್ತುಂಡು. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಸ್ಟೋರ್ ಹೆಡ್ ಆಫೀಸ್ ರೆಹಮಾನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ನಜರ್ ಅಹ್ಮದ್, ಶೋರೂಮ್ ಮ್ಯಾನೇಜರ್ ಲೈನ್ ರಘುರಾಮ್ CS, ಗಿರೀಶ್ ರೈ ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್, ಒತ್ತು ಸೇಲ್ಸ್ ಮ್ಯಾನೇಜರ್ ಮೊಹಮ್ಮದ್ ಸಮೀರ್ ಕಾರ್ಯಕ್ರಮ ಟಿಕ್ತೇರ. That celebrates craftsmanship and the creativity. So as an artist,
I naturally tend to observe these fine details or subtle color changes, or any that minute details that I usually focus on. I get to see those things in these ornaments here, and I truly appreciate the collection of Malabar. It's been more than a decade now. I've been a loyal customer here, and I genuinely appreciate the warmth and the professionalism of the entire team. Uh, and yeah, congratulations on the new event launch and launch product launch. ಎಲ್ಲರೂ ಅಷ್ಟೇ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಇಲ್ಲಿ. ಸರ್ವಿಸ್ ಕೂಡ ತುಂಬಾ ಒಳ್ಳೆ ಉಂಟು. ಎಲ್ರಿಗೂ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಿಲ್ವರ್ ಫೆಸ್ಟಿವಲ್ಗೆ ಬಂದವರು ಎಲ್ಲರೂ ಸಹ ಬನ್ನಿ ಇಲ್ಲಿ ಶಾಪಿಂಗ್ ಮಾಡಿ. ಬೆಳ್ಳಿ ಅಂದ್ರೆ ಎಲ್ರಿಗೆ ಗೊತ್ತೊಂದು ಅಮೂಲ್ಯವಾದಂತಹ ಲೋಹ ಅಂತೇಳಿ. ಇದು ಕೇವಲ ಒಂದು ಅಮೂಲ್ಯವಾದಂತಹ ಲೋಹ ಮಾತ್ರ ಅಲ್ಲ, ಇದೊಂದು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಸೌಂದರ್ಯತೆಯನ್ನು ಬಿಂಬಿಸುವಂತಹ ಒಂದು ವಿಭಿನ್ನವಾದಂತಹ ಲೋಹ. ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಬೆಳ್ಳಿಯ ಆಭರಣಗಳಿಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ. ಪ್ರಾಚೀನ ಕಾಲದಿಂದ ಕೂಡ ಈ ಒಂದು ಬೆಳ್ಳಿಯ ಆಭರಣಗಳನ್ನ ಹಬ್ಬ ಹರಿದಿನ, ಮದುವೆ, ಮುಂಜಿ ಮುಂತಾದ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸ್ತಾ ಇದ್ರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಈ ಒಂದು 9 ದಿನದ ಬೆಳ್ಳಿ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಇವತ್ತಿನ ಯುವ ಜನಾಂಗತೆಯಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೆ ಹೊಂದುವಂತಹ ಒಂದು ವಿಭಿನ್ನವಾದ ಹೊಸ ಕರಕುಶಲತೆಯನ್ನು ಹೊಂದಿರುವಂತಹ ಆಭರಣಗಳನ್ನ ನಾವೊಂದು ಈ ಒಂದು ಶೋಗೆ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಪ್ರದರ್ಶನದ ಸಮಯದಲ್ಲಿ ಖರೀದಿಸುವಂತಹ ಗ್ರಾಹಕರಿಗೆ 25% ಬೆಳ್ಳಿಯ ತಯಾರಿಕಾ ಶುಲ್ಕದಲ್ಲಿ ರಿಯಾಯಿತಿಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ತಮ್ಮಲ್ಲಿರುವಂತಹ ಹಳೆಯ ಬೆಳ್ಳಿಯ ಆಭರಣಗಳನ್ನ ವಿನಿಮಯ ಮಾಡಿಕೊಂಡು ಹೊಸ ಆಭರಣಗಳನ್ನು ಕೂಡ ಒಂದು ಒಳ್ಳೆಯ ದರದಲ್ಲಿ ಕೂಡ ಈ ಒಂದು ಸಂದರ್ಭದಲ್ಲಿ ಖರೀದಿಸಬಹುದು. ಸ್ವಚ್ಛತಾ ಪಕ್ವಾಡದಲ್ಲಿ ಕೊಡುಬುಡಂದೆ 15 ದಿನ ಬೇತೆ ಬೇತೆ ಸೇವಾ ಕಾರ್ಯಾಲಯ ದಿವಂದನೊಂದು MRPL CSR ವಿಭಾಗದ ಜನರಲ್ ಮ್ಯಾನೇಜರ್ ಮಂದಾರ ವಿ ಕಾಲಿಪಂತೆರ ಎಂಡೋಸಲ್ಫಾನ್ ಪೀಡದ ಸಿಕ್ಕಡುಪ್ಪನ ಕುಟುಂಬಲೆಗೆ MRPLದ ಸ್ವಚ್ಛತಾ ಕಿಟ್ಟುವಕ ತೆನಸಪಟ್ಟನ ಕಾರ್ಯಕ್ರಮಟ ಆರು ಪಾತಿರಿಯರ ಎಂಡೋಸಲ್ಫಾನ್ ಪೀಡದ ಸೀಕಡ ಹಾಸಿಗೆ ಪತದುಪ್ಪನ 210 ಕುಟುಂಬಲೆಗೆ MRPL ಸಂಸ್ಥೆದ ನಿಲೆಟ್ ಸ್ವಚ್ಛತಾ ಕಿಟ್ವಕ ಪುಷ್ಟಿದ ತೆನಸು ಕಿಟ್ಟಲೇನ್ ಪಟ್ಟಿಯರ. MRPL ಸಂಸ್ಥೆ ವರ್ಷಲ ಜುಲೈ 1-15 ಮುಟ ನಡಪವನ ಸ್ವಚ್ಛತಾ ಪಕ್ವಾಡದಲ್ಲಿ ಕೊಡು ಈ ಸೇವಾ ಕಾರ್ಯ ನಡೆತಂಡ ದಕ್ಷಿಣ ಕನ್ನಡ ಜಿಲ್ಲೆದ ಕೊಕ್ಕಡ, ಬೆಳ್ತಂಗಡಿ, ಅರಸಿನಮಕ್ಕಿ ಬಕ ಬೇತೆ ಕಡೆ ಟುಪ್ಪನ ಎಂಡೋಸಲ್ಫಾನ್ ಪೀಡದಕ್ಲಿಗೆ ಸ್ವಚ್ಛತಾ ಕಿಟ್ಲೇನ್ ಪಟ್ಟಿಯರ. ಈ ಪೊರ್ತುಡು MRPL ಕಂಪನಿ CSR ವಿಭಾಗದ ಜನರಲ್ ಮ್ಯಾನೇಜರ್ ಮಂದಾರ ವಿ ಕಾಲೆ ಪಾತಿರ್ದ ಸ್ವಚ್ಛತಾ ಪಕ್ವಾಡದಲ್ಲಿ ಕೊಡು ಬುಡಂದೆ 15 ದಿನ ಕಾಲ ಬೇತೆ ಬೇತೆ ಸೇವಾ ಕಾರ್ಯಲೆಂದಿದ್ದ ನಿರ್ಮಲಗು ಮಹತ್ವ ಕೊರ್ಪನ ಕೆಲಸ ಮಂತೊಂದುಂಡು. ನಿರ್ಮಲದ ಬಗೆಟ್ ಜಾಥಾ, ಬೀದಿ ನಾಟಕ, ಶ್ರಮದಾನ ಇಂಚ ತರಾಬರಿ ಕಾರ್ಯಕ್ರಮಲೇನ ದೀವಂದೊಂದು ಪಂಡ್ಯರ. MRPL CSR ವಿಭಾಗದ ಅಧಿಕಾರಿ ಕೇಶವ ಪಾಟಾಳಿ, ಬೆಳ್ತಂಗಡಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂಜತ್, ಕೊಕ್ಕಡ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಕಾರ್ಯಕ್ರಮಟಿತ್ತರ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ವತಿಯಿಂದ ಜುಲೈ 1ರಿಂದ 15ನೇ ತಾರೀಕು ತನಕ ನಾವು ಸ್ವಚ್ಛತಾ ಪಕ್ವಾಡ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ಎಂಡೋಸಲ್ಫಾನ್ ಇಂದ ಎಫೆಕ್ಟೆಡ್ ಆಗಿರುವಂಥ ಫ್ಯಾಮಿಲೀಸ್ಗೆ ನಾವು ನ್ಯೂಟ್ರಿಷನ್ ಕಿಟ್ಟು ಹಾಗೂ ಸ್ವಚ್ಛತಾ ಕಿಟ್ಟನ್ನು ಹಸ್ತಾಂತರಿಸಲು ಬಂದಿದ್ದೇವೆ. ಟೋಟಲ್ 210 ಫ್ಯಾಮಿಲೀಸ್ಗೆ ನಾವು ಕೊಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಾವು 5 ಫ್ಯಾಮಿಲೀಸ್ನ ವಿಸಿಟ್ ಮಾಡಿ ಹಸ್ತಾಂತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿ ಟೀಮ್ ಇದನ್ನು ಬೇರೆ ಎಫೆಕ್ಟೆಡ್ ಫ್ಯಾಮಿಲೀಸ್ಗೂ ಸಹ ಹಸ್ತಾಂತರಿಸಲಿದ್ದಾರೆ. ಈ ದಿನ ನಮಗೆ
ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾದಂತಹ MRPL ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ಕಳೆದ 4 ವರ್ಷಗಳಿಂದಲೂ ಈ ಎಂಡೋಸಲ್ಫಾನ್ ಸಂತ್ರಸ್ತರಲ್ಲಿ ಹಾಸಿಗೆ ಹಿಡಿದವರಿಗೆ ಅವರ ಸ್ವಚ್ಛತಾ ಪಕ್ವಾಡ ಯೋಜನೆ ಅಡಿಯಲ್ಲಿ ನಮಗೆ ವೈಯಕ್ತಿಕ ಸ್ವಚ್ಛತಾ ಕಿಟ್ ಮತ್ತು ಅವರಿಗೆ ಇತರೆ ಸಾಮಗ್ರಿಗಳನ್ನು ಕಳೆದ 4 ವರ್ಷಗಳು ನೀಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ನಮಗೆ 210 ಹಾಸಿಗೆಯಲ್ಲಿ ಇರುವಂತಹ ಮಲಗಿದಂಥ ಸಂತ್ರಸ್ತರಿಗೆ ಇವತ್ತು ನಮಗೆ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಮನೆ ಭೇಟಿ ಮಾಡಿ ಒಂದು 5 ಮನೆಗೆ ಇವತ್ತು ಕೊಕ್ಕಡದಲ್ಲಿ ಏರಿಯಾದಲ್ಲಿ ಕೊಕ್ಕಡ ಒಂದು ಗ್ರಾಮದಲ್ಲಿ ಭೇಟಿ ಮಾಡಿ ನಾವು ಇವತ್ತು ನೀಡಿದ್ದೀವಿ. ಇಂಥ ಒಂದು ನಮ್ಮ ಈ ಸಂತ್ರಸ್ತರಿಗೆ ನಮಗೆ ಒಂದು ನಿರಂತರವಾಗಿ ಸಹಕಾರ ನೀಡ್ತಾ ಇರುವಂಥ MRPL ಸಂಸ್ಥೆಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ತಮ್ಮ ಸಹಕಾರ ಮುಂದೆಯೂ ಇಂಥ ನಮ್ಮ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಇರಲಿ ಎಂದು ಆಶಿಸುತ್ತಾ ನಮ್ಮ ಆರೋಗ್ಯ ಇಲಾಖೆಗೆ ನಂತರ ಕೊಕ್ಕಡ ಪಾಲನಾ ಕೇಂದ್ರಕ್ಕೂ ಕೂಡ ನಮ್ಮಲ್ಲಿ MRPL ಸಂಸ್ಥೆ ವತಿಯಿಂದ ಒಂದು ಪಾಲನಾ ಕೇಂದ್ರದ ಒಂದು ಬಿಲ್ಡಿಂಗನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಸುಮಾರು 80 ಲಕ್ಷದ ಮೊತ್ತದಲ್ಲಿ. ಸಿನಿಬಾಬುಕ ಧಾರಾವಾಹಿಡ್ ಕೆಮರದ ಪಿರವು ಬೇತೆ ಜವಾಬ್ದಾರಿಡಿತ್ತಿನ ಯಶವಂತ್ ಕಲ್ಲಡ್ಕ 20 ವರ್ಷದ ಬೊಕ್ಕ ನಿರ್ದೇಶಕರಾದ ಅರೆನ ಕನ ನಿಜ ಮಲ್ದಿರಂದ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪಂತೆರ ಕುಡ್ಲದ ಭಾರತ್ ಮಾಲ್ಡ್ ಅಪರಾಧಿ ನಾನಲ್ಲ ಕನ್ನಡ ಸಿನಿಮಾ ಪ್ರದರ್ಶನ ಉದಿಪನ ಕಾರ್ಯಕ್ರಮಟ್ಟು 6 ಪಾತಿರಿಯರು ಮಾತಿರ್ಲ ಬಾರಿ ಎದುರುತು ಒಂದು ಪುನಃ ಅಪರಾಧಿ ನಾನಲ್ಲ ಕನ್ನಡ ಸಿನಿಮಾ ಶುಕ್ರವಾರ ರಾಜ್ಯದೊರ್ಮೆಡ ಪ್ರದರ್ಶನ ಶುರು ಮಾಡ್ತದಂಡ ಜೈಲು ಸೇರ್ನ ಕೈದಿಲಿನ ಬದುಕದ ಕಥೆಯನ್ನು ಮುಡಿತಿನ ಈ ಸಿನಿಮಾನು SLV ಕಲರ್ಸ್ಡ್ ಅಜಿತ್ ಚೌಟಾ ದೇವಸ್ಯ ತಯಾರು ಮಂದಿರ. ಯಶವಂತ ಕಲ್ಲಡ್ಕ ನಿರ್ದೇಶಕರಾದಿದ್ದದು ಪ್ರಶಾಂತ್ ಶೆಟ್ಟಿ, ಆಕಾಶ್ ಭವನ, ಸುರೇಶ್ ಕೊಟ್ಟಾರೆ, G ಶೆಟ್ಟಿ, ದಿವಾಕರ ದಾಸ್, ಸಂತೋಷ್ ಶೆಟ್ಟಿ ಕುಂಬ್ಳೆ ಬೊಕ್ಕ ವೀರಾಜ್ ಶೆಟ್ಟಿ ಜತೆ ನಿರ್ಮಾಪಕರಾದ ಕೈ ಜೋಡಿಸಾದೇರ. ಕುಡ್ಲದ ಭಾರತ್ ಮಾಲ್ಡ್ ಶುಕ್ರವಾರ ಅಪರಾಧಿ ನಾನಲ್ಲ ಸಿನಿಮಾ ಪ್ರದರ್ಶನ ಉದಿಪನಾಂಡ್ ಈ ಪೊರ್ತುಡು ಸಿನಿಮಾ ನಟಿ ನಿರ್ದೇಶಕರ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪಾತಿಡ್ದು ಸಿನಿಮಾ ಬೊಕ್ಕ ಧಾರಾವಾಹಿಡ್ ಕೆಮರದ ಪಿರವು ಬೇತೆ ಜವಾಬ್ದಾರಿಡಿತ್ತಿನ ಯಶವಂತ್ ಕಲ್ಲಡ್ಕ 20 ವರ್ಷದ ಬೊಕ್ಕ ನಿರ್ದೇಶಕರಾದ ಅರೆನ ಕನ ನಿಜ ಮಲ್ತೊಂದೆರ ಸಿನಿಮಾ ರೈಸಡಂದು ಎಡ್ಡೆಪು ಬಯಕೆಯರ. ಸಿನಿಮಾ ತಯಾರು ಮಲ್ಪನ ರಾದುಪುನ ಪತ್ರಿಕೋದ್ಯಮಿ ಪ್ರಕಾಶ್ ಪಾಂಡೀಶ್ವರ ಪಾತ್ರದ ದಿಂಜ ಅನುಭವ ಪುನ ಯಶವಂತ್ ಕಲ್ಲಡ್ಕದಾರಿಗೆ ಸ್ವಂತ ಸೃಷ್ಟಿಡ್ ಸಿನಿಮಾ ಮಲ್ಪಡು ಪನ್ಪನ ಕನ ಇತ್ತದ ಅವು ನಿಜ ಆತಂಡ್ ಈ ಸಿನಿಮಾకు ಮಾತಿರ್ಲ ಪ್ರೋತ್ಸಾಹ ಕೊರ್ಲೆ ನನಲಾದ ಸಿನಿಮಾ ಮಲ್ಪನಂಚ ಆವಡಂದು ಎಡ್ಡೆಪು ಬಯಕೆಯರ. ಲಯನ್ಸ್ ಕ್ಲಬ್ದ ಸಂತೋಷ್ ಪೂಜಾರಿ ಬೊಕ್ಕ ಸುಪ್ರೀತಾ ಶೆಟ್ಟಿ ಪಾತಿಡ್ದು ಈ ಸಿನಿಮಾ ಎಡ್ಡೆ ಕೆಲ್ಮೆ ಪಡೆವಡಂದು ಎಡ್ಡೆಪು ಬಯಕೆಯರ. ನಾಯಕಿಯಾದ ಅಮೃತಾ ಮೂರ್ತಿ, ನಟರಾದ ಅರ್ಜುನ್ ಕಾಪಿಕಾಡ್, ಪ್ರಮೋದ್ ಶೆಟ್ಟಿ, ನವೀನ್ ಡಿ ಪಾಟೀಲ್ ಬೊಕ್ಕ ಎಡೆಟ್ಟೆ ಕಲಾವಿದರ ಅಪರಾಧಿ ನಾನಲ್ಲ ಸಿನಿಮಾಡುಲ್ಲೆರ. ಕೈದಿಲಿನ ಬದುಕು ಸತ್ಯ ಬೊಕ್ಕ ನ್ಯಾಯದ ಪೊರ್ಂಬಾಟ ಇಂಚ ಎಡ್ಡೆ ಒಂಜಿ ಕಥೆನ ದುಂಬುದಿದ್ದು ಈ ಸಿನಿಮಾ ತಯಾರಾತಂಡು. ಚಿತ್ರರಂಗ ಅಂಚನೆ ಸೀರಿಯಲ್ ವಿಭಾಗ ಹಲವಾರು ಮಸ್ತ್ ಬಗೆತ ಬಿಹೈಂಡ್ ದ ಕ್ಯಾಮರಾ ವರ್ಷದ ಬೊಕ್ಕ ಇನ್ನಿಕ್ ಇಂಡಸ್ಟ್ರಿ 20 ವರ್ಷದ ಬೊಕ್ಕ ಒಂಜಿ ಸಿನಿಮಾನು ನಿರ್ದೇಶನ ಮಲ್ದೇರು. ಸುಮಾರು ವರ್ಷದಿಂಚಿ ಬೊಳ್ಳಿ ಮೂವೀಸ್ದ ಉಪ ನಿರ್ದೇಶಕ ಆದ ಒಟ್ಟಿಗೂ ಮಲಮಲ್ಲ ನಿರ್ದೇಶಕರಡ ಕೆಲಸ ಕಲ್ತದ ಬತ್ತದ ಪ್ರಶಾಂತಿನಿ ಒಂದು ಸಿನಿಮಾ ಮಲ್ದೇರು. ನಮ್ಮ ಮಾತಿರ್ನಲ್ಲ ಆಶೀರ್ವಾದ ಅಂಚನೆ ಇಡೀ ಚಿತ್ರರಂಗದ ಅಂಚನೆ ನಮ್ಮ ಕರ್ನಾಟಕದ ಓಲು ಮಾತ ಪ್ರದರ್ಶನ ಆಪಡು ಅವಳು ಈ ಸಿನಿಮಾ ಯಶಸ್ಸು ತಿಕ್ಕಾಡು. ಸುಮಾರು ವರ್ಷದಿಂಚಿ ಬೆಂದಿನಕ್ಕೆ ಐಕೊಂಜಿ ಪ್ರತಿಫಲ ಪ್ರಶಾಂತರಿಗೆ ದೇವರು ಕೊರಡು ಯಾನು ಶುಭ ಹಾರೈಸು. ಜಾರಿಗೆ ಬಾರಿ ಕನಸಿತ್ತು ಒಂಜಿ ಸ್ವಂತ ಪಿಕ್ಚರ್ ಮನ್ಪಡು ಡೈರೆಕ್ಷನ್ ಮನ್ಪಡು ಪಂಡದು ನನಾತ್ ಪಿಕ್ಚರ್ ಆರು ಮನ್ಪಡು ಪ್ರಶಾಂತರೆ ಇರಿಗೆ ಶುಭ ಈ ಪಿಕ್ಚರ್ ದೇವದಾಸ್ ಅರ್ಜುನ್ ದೇವುಗುಲ ಪಕ್ಕ ನಮ್ಮ ಮಕ್ಕಳು ಮಸ್ತ್ ಜನ ಉಳ್ಳೇರಿ ನಮ್ಮ ಊರ್ದಕ್ಕಳು ಆ್ಯಕ್ಟ್ ಮಾಡ್ತಾರೆ ಅಂಚೆ ನೆಕ್ಸ್ಟ್ ಅರ್ಜುನ್ನ ಪ್ರಾಸ್ ಬರೋದುಂಡು ಮುರಣಿ ಟೆಕ್ನಿಕಲ್ ಶೋ ಬ್ಯಾಂಗ್ಳೂರು ಆತನಿಗೆ ಮಸ್ತ್ ಖುಷಿ ಆಣೆಂಕೇಂದು ಬಾರಿ ಫೋನ್ ಬರ್ತನೆ ಹೆಂಗೆ ಎರಡು ಮುಚ್ಚ ಅಂತ ಬಾರಿ ಸೋಕಾತನ ಪಿಕ್ಚರ್ಲ ಐಕ್ಲ ಸಪೋರ್ಟ್ ಮಾಡ್ಪ್ಲೆ ಅಂಚನೆ ಹಿಂದಿಕ್ಲ ಸಪೋರ್ಟ್ ಮಾಡ್ತದೆ ಚಿತ್ರನಿಗೆ ಎಂದಾಲಿ ಇಡೀ ಚಿತ್ರತಂಡಗ ಶುಭಾಶಯ. ನಟನೆ ಮಲ್ದಿನ ಆತೆರೆಗ್ಲ ಒಂಜಿ ಯಶಸ್ಸು ತಿಕ್ಕಡು 100 ದಿನ ಬಲಿಪಾಡು. ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮದ ಮುಗುಳಿ ಪನ್ಪನವುಲು ಅಕ್ರಮ ಗಣಿಗಾರಿಕೆ ನಡ್ತೊಂದುಂಡು ಪನ್ಪನ ಮಾಹಿತಿ ತಿಕ್ಕಿನಂಚ ವಿಟ್ಲ ಪೊಲೀಸ್ ಸ್ಟೇಷನ್ದ SI ರಾಮಕೃಷ್ಣ ಬೊಕ್ಕ ಪೊಲೀಸರು ಕಾರ್ಯಾಚರಣೆ ನಡಪಾದಿರ ಅಂಡ ಮುರಕಲ್ಲು ಗಣಿಗಾರಿಕೆದಕ್ಲು ಪದ್ರಾಡಾತಿರ. ವಿಟ್ಲ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ರಾಮಕೃಷ್ಣರಿಗೆ ಅಕ್ರಮ ಗಣಿಗಾರಿಕೆ ಬಗೆಟ್ ಮಾಹಿತಿ ಬತ್ತಿನಂಚ ಪೊಲೀಸರನ್ನ ಒಟ್ಟಿಗೆ ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮದ ಮುಗುಳಿ ಪನ್ಪನ ಜಾಗೆಗೆ ಕಾರ್ಯಾಚರಣೆ ನಡಪಾದಿತ್ತರ. ಕಾರ್ಯಾಚರಣೆಗೆ ಪೊಲೀಸರು ಜಾಗೆಗೆ ತನಗ ಮುರಕಲ್ಲು ಕಡಪವನ ಅಕ್ರಮ ಕೊರೆದಕ್ಲು ಪದ್ರಾಡಾತಿರ.
ಜಾಗಿನ್ ಸರಿಯಾದ ಪಿಂದೊನ್ನಗ ಅಕ್ರಮ ಕಲ್ಲು ಕಡಪ ಹೊಂದಿತ್ತಿನ ತೋಜಿದ ಬೈತಂಡ ಈ ಅಕ್ರಮ ಕಾರ್ಯಗಳ ಸೊಂದಿತ್ತಿನ ಯಂತ್ರ ಸಾಧನಲು ಜಾಗಡೆ ತೋಜಿದಿತ್ತದ ಅಕ್ರಮವಾದ ಮಣ್ಣದಿಪ್ಪನ ಗೊತ್ತಾತಂಡ ಲಾರಿಲೇನ ತೂಕ ಮಲ್ಪರ ವೇ ಬ್ರಿಡ್ಜ್ ಬೊಕ್ಕ ಕಟ್ವಾಣ ಮಲ್ತಿನ ಒಬ್ಬೊಕ್ಕ ಯಂತ್ರ ಸಾಧನಲು ತಿಕ್ಕದಂಡ ಈ ಮಾತಾ ಸ್ವತ್ತುಲೇನ ಕಾನೂನು ಕ್ರಮದ ತೊನೆರಗಾದ ಸ್ವಾಧೀನ ಮಲ್ತದಿತ್ತದ ಓವೇ ಲೈಸೆನ್ಸ್ ಇಜ್ಜಂದೆ ಗಣಿಗಾರಿಕೆ ಮಲ್ತೊಂದಿತ್ತಿನ ಆರೋಪಿ ಮುಳಿಕಂಡ ಜಕಾರಿಯ ಬೊಕ್ಕ ಬಾಕಿದ ಕಿಲಮಿತ್ ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ ತನಿಖೆ ನಡೆತೊಂದುಂಡು ಸಾಯಪಣವದೆ ತಂದು ಬರವು ಕಲ್ತದ ಮಿತ್ತ ಸ್ಥಾನಗೇಡ್ದು ಸಮಾಜಗೂ ಕೊಡುಗೆ ಕೊರ್ಪನಕ್ಲಾದ ಬುಲೆವುಡೊಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ ಮಿಥುನ್ ರೈ ಪಂತೆರ ಮೂಲ್ಕಿಡ್ ಸುರಭಿ ಟ್ರಸ್ಟ್ ಉದಿಪನ ಬಕ ಬರವು ಕಲ್ಪರೆ ಪಣವು ಸಾಯ ಕೊರ್ಪನ ಲೀಸ್ ಉದಿಪನ ಮಲ್ತದ ಅರು ಪಾತಿರಿಯರ ಮುಲ್ಕಿದ ಸುರಭಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ದ ನಿಲೆಟ್ ಸುರಭಿ ಎಜುಕೇಷನಲ್ ಬಕ ಚಾರಿಟೇಬಲ್ ಟ್ರಸ್ಟ್ ಉದಿಪನ ಬಕ ಬರವು ಕಲ್ಪನಕ್ಲಿಗೆ ಪಣವು ಸಾಯಪಟ್ಟುನಲ್ಲಿ ಮುಲ್ಕಿದ ಸುರಭಿ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ನಡೆತಂಡ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಮಿಥುನ್ ಎಂ ರೈಲೇಸ್ ಉದಿಪನ ಮಲ್ತದ ಪಾತ್ರದ ಸಾಯ ಪಡೆಯೊಂದುಪ್ಪನ ಬರವು ಕಲ್ಪನಕ್ಲು ಸಮಾಜಡು ಮಿತ್ತಸ್ಥಾನುಗೇರ್ದು ಒಂದುವೇ ವೇದಿಕೆಡುವಂಥದ್ದು ಬರವು ಕಲ್ಪನ ಬೊಕ್ಕೊರಿಯಾಗ ಸಾಯ ಕೊರ್ಪನ ಚಾವುಡು ಸಮಾಜಗೂ ಕೊಡುಗೆ ಕೊರ್ಪನ ವ್ಯಕ್ತಿಲಾದ ಬುಲೆವುಡೊಂದು ಪಂಡ್ಯರ ಸುರಭಿ ಎಜುಕೇಷನಲ್ ಬಕ ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ಯರು ಜಾನ್ ಕಾಟ್ರಸ್ ಗುರ್ಕಾರ್ಮಿದ ಪಾತ್ರ ಪಂಡದ ಕರಿನ 4 ವರ್ಷದ ಕನ್ನಡ ಮಾಧ್ಯಮಡು ಬರವು ಕಲ್ಪನಕ್ಲಿಗೆ ಸಹಾಯ ಕೊರೊಂದಿತ್ತದ ನನ್ನ ಮಿತ್ರಗಳ ಕೊರ್ಪನೊಂದು ಪಂಡ್ಯರ ಮಲ್ಲಬಿನ್ನೆರು ಮೂಲ್ಕಿ ಕೊಸಿ ಸಾವ್ ಅಮ್ಮನ ಇಂಗ್ರೇಜದ ಧರ್ಮಗುರು ಅಂಟಾಣಿ ಸೇರಾಬಕ ಶಕ್ತಿನಗರದ ಸಿಎಸ್ಐ ಜೋಶಿಯ ನೆಂಪುದ ಇಂಗ್ರೇಜದ ಧರ್ಮಗುರು ಶಶಿಕಲಾಂಜನ್ ಆಶೀರ್ವಚನ ಕುರಿಯರ ಯುಗ ಪುರುಷ ಸಂಪಾದಕರ ಭುವನಾಭಿರಾಮ ಉಡುಪ ಕನ್ವಂಗರ್ ಜುಮ್ಮಾಪಳ್ಳಿದ ಒತ್ತು ಗುರ್ಕಾರ್ಯರ ಅಬ್ದುಲ್ ಹಮೀದ್ ಮಿಲಾಫ್ ಮನ್ನಬಿನರಾದಿತ್ಯರ ಮುಲ್ಕಿಬಕ ಕಾಪು ತಾಲೂಕದ ಕನ್ನಡ ಮಾಧ್ಯಮ ಶಾಲೆಲೆಡ 2027 ಸಾಲಡ್ ಕಲ್ತೊಂದುಪ್ಪನ ಪಣವುಡು ಪಿರವುರಿ ದಿನ 230 ಜೋಕ್ಲೆಗ್ ಶಾಲೆಗೆ ಕಟ್ಟುನ ಕಾಸುಬಕ ಸಮದುತ್ತು ಪಲ್ಪಾಯರ ಇಂಚ ಒಟ್ಟು 3 ಲಕ್ಷ ರೂಪಾಯಿ ಪಟ್ಟಿಯರ ಹೊಸ ಅಂಗಣ ಪತ್ರಿಕೆದ ಸಂಪಾದಕರ ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲಿಯನ್ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಪ್ರಧಾನ ಸಂಚಾಲಕರು ಭಾನುಮತಿ ಶೆಟ್ಟಿ ಕಪ್ಪಗುತ್ತು ವಕೀಲ ರವೀಶ್ ಕಾಮತ್ ಕಾರ್ಯಕ್ರಮಟಿದ್ದರು. ತಾವು ಇದೇ ಮುಲ್ಕಿಯಲ್ಲಿ ತಮ್ಮ ಜೀವನದಲ್ಲಿ ದೊಡ್ಡ ಜನ ಆದ ನಂತರ ತಾವು ಇಲ್ಲಿ ಬಂದು ಇಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರೆ ಜಾನ್ ಮಾಡುವಂತ ಕೆಲಸ ಕಾರ್ಯ ಸಾರ್ಥಕ ಗಮನಿಸಿದ್ದೇವೆ. ಅಂಚಾದುಪ್ಪುನಾಗ ನೆಕ್ಸ್ಟ್ ನಿಖಿಲ್ನ ಇಂಟೆನ್ಷನ್ ಹೆಂಚಿನప్పుడు ಉದ್ದೇಶ ಹೆಂಚಿನప్పుడు ನಿಮ್ಮ ಉದ್ದೇಶ ಏನಿರಬೇಕು? ವೇದಿಕೆಯಲ್ಲಿ ಇಲ್ಲಿ ಕೂತ್ಕೊಂಡು ನೀವು ದೊಡ್ಡರಾದ ನಂತರ ಬೇರೆ ಮಕ್ಕಳಿಗೆ ನೀವು ವಿದ್ಯಾರ್ಥಿಧನ ಕೊಡುವಂತಹ ಸಂದರ್ಭ ಸೃಷ್ಟಿಯಾಗಬೇಕು. ನಿಮ್ಮ ಕೈಯಿಂದ ಬೇರೆ ಮಕ್ಕಳಿಗೆ ತಾವು ಸಹಕಾರ ಮಾಡುವಂತಹ ದಿನ ಬರಬೇಕು. ನೀವು ಡಾಕ್ಟರ್ ಆಗಬೇಕು, ನೀವು ಇಂಜಿನಿಯರ್ ಆಗಬೇಕು, ನೀವು IAS ಅಧಿಕಾರಿ ಆಗಬೇಕು. ನಿಮ್ಮ ಮನಸ್ಸಲ್ಲಿ ಏನುಂಟ, ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಉಂಟ, ಆ ಆಸೆಯನ್ನು ಈಡೇರಿಸುವಂತ ಸಂದರ್ಭ ನಿರ್ಮಾಣ ಆಗಬೇಕು. ನಮಗೆ ಜೀವನ ಕೊಟ್ಟದ್ದು ಸಾಧಾರಣ ಒಂದು 70 ವರ್ಷ, ಸ್ವಲ್ಪ ಶಕ್ತಿಯುತ ವ್ಯಕ್ತಿಗೆ 80 ವರ್ಷ ಇರ್ಬೋದು ಅಂತ. ಅದು ಎಷ್ಟೇ 90-100 ಬದುಕಿದವರು ಇರ್ತಾರೆ ದೇವರಾಶಿಗಳಿಂದ. ಆದರೆ ಈ ಕೊಟ್ಟಂತಹ ಜೀವನದಲ್ಲಿ ನಾವು ಏನು ಮಾಡುತ್ತೇವೆ ಅದು ಮುಖ್ಯ. ಹಿರಿಯರಾದವರು ನಾವೆಲ್ಲ ಈ ಸಣ್ಣ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ, ಅಂದರೆ ಇವತ್ತಿನ ಈ ಸಣ್ಣ ಮಕ್ಕಳು ಮುಂದಿನ ಜಗವನ್ನು ಗಮನಿಸ್ತಾ ಇದ್ದೇವೆ. ಪುತ್ತೂರು ವಾರಿಯರ್ಸ್ ಬಕ ಸುದ್ದಿ ಅರಿವು ಕೇಂದ್ರ ಬೇತೆ ಬೇತೆ ಸಂಘ ಸಂಸ್ಥೆಲೆನ ಒಟ್ಟು ಸಿರಿಗಿಡು ಪುತ್ತೂರ್ದ ಕಿಲ್ಲೆ ಮೈದಾನುಡು 4 ದಿನದ ಕುಕ್ಕು ಪೆಲಕಾಯಿ ಸಸ್ಯ ಜಾತ್ರೆ ತೆನಸೋತ್ಸವ ಪುತ್ತೂರು ಪರ್ವ ನಡಪಾವುನುಂಡು. ಪುತ್ತೂರು ವಾರಿಯರ್ಸ್ ಬಕ ಸುದ್ದಿ ಅರಿವು ಕೇಂದ್ರ ಬೇತೆ ಬೇತೆ ಸಂಘ ಸಂಸ್ಥೆಲೆನ ಒಟ್ಟು ಸಿರಿಗೇಡು ಪುತ್ತೂರ್ದ ಕಿಲ್ಲೆ ಮೈದಾನುಡು 4 ದಿನದ ಕುಕ್ಕು ಪೆಲಕಾಯಿ ಸಸ್ಯ ಜಾತ್ರೆ ತೆನಸೋತ್ಸವ ಪುತ್ತೂರು ಪರ್ವ ನಡಪಾವುನುಂಡು. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಮಾಡನೂರು ಜುಮ್ಮಾಪಳ್ಳಿದ ಖತೀಬ್ SP ದಾರಿಮಿ ಬೊಕ್ಕ ಪುತ್ತೂರು ಮಾಯಿದೆ ದೇವಸ್ ಇಂಗ್ರೇಜಿದ ಸಹಾಯಕ ಧರ್ಮಗುರು ಮರ್ವಿನ್ ಪ್ರವೀಣ್ ಒಟ್ಟಾದ ಪುತ್ತೂರು ಪರ್ವ ಉದಿಪನ ಮಲ್ತದ ಎಡ್ಡೆಪು ಬೈಕೇರ. ಪುತ್ತೂರು ವಾರಿಯರ್ಸ್ದ ಗುರುಕಾರ್ಯರ ಗಿರೀಶ್ ರೈ ಮೂಲೆ ಗುರುಕಾರ್ಮೆ ವಹಿಸ್ತಿದ್ದರ. ವಜ್ರಮಾತ ಮಹಿಳಾ ಮಂಡಳಿದ ನಯನ ರೈ ನೆಲ್ಲಿಕಟ್ಟೆ, ಪುತ್ತೂರು ವಾರಿಯರ್ಸ್ದ ಪ್ರಸಾದ್ ರೈ, ಶರೀಫ್ ಬಲ್ನಾಡ್, ಶರೂನ್ ಸಿಕ್ವೇರ ಕಾರ್ಯಕ್ರಮಟಿದ್ದರ. ಪುತ್ತೂರು ಪರ್ಬಡು ಎಲ್ಪೊರ್ದುಲ ಹೆಚ್ಚ ಬೇರ ತೆನಸ್ದ ಅಂಗಡಿಲುಂಡು. ಬೇತೆ ಬೇತೆ ಜಾತಿದ ಫಲವಸ್ತು ಪೂತದೈ ಅಲಂಕಾರದ ಪೂತದೈಕ್ಲೆನ್ ಮಾರಿಯರದಿದ್ದರೆ. ತರವರಿ ಜಾತಿದ ಕುಕ್ಕು ಪೆಲಕಾಯಿ ನೇರುಲು ಡ್ರಾಗನ್ ಫ್ರೂಟ್ ರಂಬೂಟನ್ ಇಲ್ಲಡ ತಯಾರಾತಿನ ಬೇತೆ ಬೇತೆ ಸೊತ್ತುಲು ತೆನಸು ಉತ್ಪತ್ತಿಲು ಸಾವಯವ ಐಸ್ ಕ್ರೀಮ್ ಬೆನ್ನಿದ ಯಂತ್ರ ಸಾಧನಲು ಸಾವಯವ ಮಸಾಲೆ ಪುಡಿ
ప్లాస్టిక్ సాధనలు బూకుದ అంగడి, ಫ್ಯಾನ್ಸಿ ವಸ್ತುಲು, ಖಾದಿ, ಕೈಮಗ್ಗದ ಕುಂಟುಲು, ಎಲಿಮಿನಿದ ಲೆಂಚಿ, ಬೇನೆದೆಣ್ಣೆ, ಹರ್ಬಲ್ ಉತ್ಪತ್ತಿಲು, ಕಾಯಿಕಜಪದ ಬಿತ್ತುಲು, ಮನಸ್ಸದ ಉಲ್ಲಾಸಗು ಜೋಕ್ಲಿಗು ಖುಷಿ ಕುರುಪನ ಗುಬ್ಬುಲು ಇಂಚ ಮಾತನ ಮುನುಡ್ಲ ಪುತ್ತೂರು ಪದ್ಬಡು ಅಟ್ಟಣೆ ಮಂದಿರ ದೊರೆಕೊರಿ ಉಪಕಾರ ಮಂತೊಂದು ಬದುಕುನಂಚಿನ ಶ್ರೇಷ್ಠತೆ ಉಂಡತ ಅವು ಮಲ್ಲ ಮೌಲ್ಯದಿಂದ ಉಂಡು ಗೈ ಪಂಪಿರು ಮಾನವೀಯ ಮೌಲ್ಯವು ಇದರಲ್ಲಿ ಅಡಗಿದೆ ಎಂದು ಇನಿ ನಂಗೆ ತುಯರೆ ಗುಜ್ಜದನ ಕುಕ್ಕುದನ ಬೊಕ್ಕೊಂಜಿ ದೈ ಇನ್ನೇನು ಮಾತ ನಮ್ಮ ತೂಪ ನತ್ತ ಪಿರೋಡೊಂಜಿ ಮಾರ್ಮಿಕವಾಯಿನ ಒಂಜಿ ಸತ್ಯ ದೆಂಗುದುಂಡು ಅಂಚಾಯನ ಕಾರಣ ಮಲ್ಲ ಕೆಲಸ ಗೊಡ್ಡುನಂಚಿನ ಈ ಜವಣೆನೆ ಕೊಡೋರ ಎಡ್ಡೆಪ್ಪನ್ನು ಬೈಕೊಂದು ಇನ್ನು ಇರುವೇರು ಬರೋಡಿತ್ತೇನೆ ಎತ್ತದ ಏರು ಎತ್ತುವೇರೊಂದಿತ್ತ ಬಂಡೇರು ಬರುವೇರು ಬಹುಶಃ ಆಯ್ತಾ ಆರ್ತಿ ಪ್ರತಿ ಎತ್ತನಾಕ್ಲೆ ಡಾಕ್ಟರ್ ಶಿವಾನಂದರ ನಮ್ಮ ಅಡ್ಡೆ ಆರ್ತಿ ಪ್ರತಿದಾರು ಒಂದು ಆತ್ಮೀಯರ್ಲ ಅಂದು ಒಂದು ಆತ ಪತ್ರಿಕಾ ಮಾಧ್ಯಮಡು ಭಾರಿ ಮಲ್ಲ ಮೈಲಿಗಲ್ಲು ಮಂತನಾರಲ್ಲ ಅಂದು ಒಟ್ಟಿಗೆ ನಮ್ಮ ರೈತರು ಜನಪ್ರಿಯ ಶಾಸಕರಿಂದ ಇತ್ತನೇ ಮಸ್ತ್ ಜನಗಳಿಗೆ ಮಾತ್ರ ಸೇವೆ ಮಂತೊಂದು ಅವತ್ತೊಂದು ನಮ್ಮ ಪುತ್ತೂರುಗಳು ಒಂದು ಆತ ಮೆಡಿಕಲ್ ಕಾಲೇಜ್ ಬರಡು ಒಂದು ಮಲ್ಲ ಪ್ರಯತ್ನ ಮಂತು ಬರ್ಪವಣಂಜಿ ಪ್ರಯತ್ನ ಆತನು ನಾನು ಆತ ಕಟ್ಟಡ ನಿರ್ಮಾಣ ಆಪಣಂಚಿನ ಅಗತ್ಯತೆ ಎಲ್ಲ ಉಂಡು ಸಮಾಜ ಒಂಜಾತ ಎಡ್ಡೆ ಪಾಪನ ಕೆಲಸಗಳು ನಮ್ಮ ಮಾತಾ ಪ್ರೋತ್ಸಾಹ ಕೊಡ್ಪಣಂಚಿನ ಅಗತ್ಯತೆ ಉಂಡು ಈ ಸಂದರ್ಭಡು ಪಂಡೊಂದು ಈ ಕಾರ್ಯಕ್ರಮ ಪೊರ್ಲ ಕಂಟಡು ಸಂಪನ್ನತೆ ಆವಡು ಎಂಗ್ಲ ಖುಷಿ ಅಂಡು ಈ ಮೇಟೂರುಲೇರಿ ಎರಡು ಜನ ಒಂಜಾತಾಕ್ಲ ತೆಲಿಕೆದ ಮೋಣೆತುನ ನಂಗೆ ಅಂದಾಜು ಆಪುಂಡು ಒಂದು ಮಾತು ಒಂಜಾತ ಸಹಕಾರ ಕೊರ್ಪಣಾಕ್ಲ ಒಂದು ಗೊತ್ತಾಪುಂಡು ನಿಜ ಅರ್ಥೋಡು ಒಂದು ಮಾತ ನಂಗೆ ಬೋಡು ಸಮಾಜಡು ಒಂಜಾತ ಎಡ್ಡ ರೀತಿ ಬದುಕೊಡು ಅಂಡ ಒಗ್ಗಟ್ಟದ ಗುಟ್ಟು ಗಟ್ಟಿ ಆವಡು ಈ ಸಂದರ್ಭಡು ಪಂಡೊಂದು ಇನಿ ಮೇರ್ಲೆಲ್ಲ ಎಂಗೆಡ್ಡೆ ಪರಿಚಯ ದುಂಬಳ ಕಾರ್ಯಕ್ರಮ ತಿಕ್ಕಿದೇರಿ ಈ ಪೆದರ್ಲ ತಿಕ್ಕಿದೇರಿ ಅಲ್ಲ ಸುರುವತ್ತು ಅಂಡ ಎಡ್ಡೆ ಆತ್ಮೀಯತೆನ ತೋಜಾವಣಂಚಿನ ಗುಣತಾಕ್ಲ ಮಕ್ಕಳು ಒಂದು ಪಂಡೊಂದು ಇನಿ ಸೇರ್ನಂಚಿನ ಮಾತೆರೆಗಳ ದೇವರ ಎಡ್ಡೆ ಪೂಜಿ ಪಾವಡು ಈ ನಾಗರಿಕತೆ ಬೆಳೆದದ್ದೇ ಈ ಧಾರ್ಮಿಕತೆಯಿಂದ. ಇವತ್ತು ನಾಸ್ತಿಕವಾದಿಗಳೆಲ್ಲ ನಿಷೇಧ ಮಾಡ್ತಾರಲ್ಲ ಈ ಧಾರ್ಮಿಕತೆಯನ್ನು, ದೇವರಿಲ್ಲ, ಅದು ಇಲ್ಲ, ಇದಿಲ್ಲ, ಧಾರ್ಮಿಕ ಏನಿಲ್ಲ, ದೇವಸ್ಥಾನ ಇಲ್ಲ, ಮಸೀದಿ ಇಲ್ಲ, ಯಾವುದೂ ಇಲ್ಲ ಅಂತ. ಖಂಡಿತ ಈ ಭೂಮಿಯಲ್ಲಿ ನಾಗರಿಕತೆ ಬೆಳೆದದ್ದೇ ಧರ್ಮದ ಮುಖಾಂತರ, ಧರ್ಮ ಗ್ರಂಥಗಳ ಮುಖಾಂತರ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಧರ್ಮ ಇರುವುದೆಲ್ಲ ಮನುಷ್ಯನ ಒಳಿತಿಗಾಗಿ ಮಾತ್ರ, ಅಲ್ಲ ದೇವರಿಗೆ ಏನು ಇದರಿಂದ ಏನು ಪ್ರಯೋಜನ ಇಲ್ಲ. ನಾವು ಆರಾಧನೆ ಮಾಡಿದರು ಮಾಡದಿದ್ದರು ದೇವರಿಗೆ ಏನು ಪ್ರಯೋಜನ ಇಲ್ಲ. ಆದರೆ ನಮಗೆ ಬೇಕು ಇದು ದೇವರ ನಂಬಿಕೆ, ಈ ಸಂಸ್ಕೃತಿ, ಕಲ್ಚರ್, ಇದೆಲ್ಲ ನಮಗೆ ಬೇಕು. ಇದು ನಮ್ಮ ಒಳಿತಿಗಾಗಿ ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. ಖಂಡಿತ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೆ ಓಡಾಡಿದಂಥ, ಇದಕ್ಕೆ ಶ್ರಮಪಟ್ಟಂಥ ಎಲ್ಲ ಯುವಕರಿಗೆ ಖಂಡಿತ ಪುಣ್ಯ ಸಿಗ್ತದೆ. ಇದೊಂದು ಗೌರವದ ವೇದಿಕೆ. ರೈತನು ತನ್ನ ಬೆವರನ್ನು ಸುರಿಸ್ತಾನೆ, ತನ್ನ ಬೆಳೆಗೆ ಆಹಾರವಾಗಲೆಂದು ಜನರಿಗೆ ಆಹಾರವನ್ನು ನೀಡುತ್ತಾನೆ. ಇವತ್ತು ಇಲ್ಲಿ ನಡೆಯುವಂತಹ ಫುಡ್ ಫೆಸ್ಟಿವಲ್ ನಮಗೆ ಒಂದು ಸಾಂಪ್ರದಾಯಿಕ ಜೀವಂತ ಭರಿತವಾದ ಸವಿಯನ್ನು ನೀಡುತ್ತದೆ. ಇಲ್ಲಿ ನೋಡುವಾಗ ವಿವಿಧ ರೀತಿಯ ಆಹಾರಗಳಿವೆ. ಇದು ಕೇವಲ ನಮಗೆ ರುಚಿ ಅಲ್ಲ, ಅದು ನಮಗೊಂದು ಕಥೆಯನ್ನು ಹೇಳ್ತದೆ. ನಮ್ಮ ಅಪ್ಪ ಅಮ್ಮಂದಿರು ಮನೆಯಲ್ಲಿ ಮಾಡಿದಂತಹ ಅಡುಗೆ, ಆ ಮನೆಯಲ್ಲಿ ಆದಂತಹ ಸುವಾಸನೆ, ಪರಿಮಳ ನಮ್ಮದ ಬಾಲ್ಯದ ನೆನಪನ್ನು ಮಾಡುತ್ತದೆ. ಇಡಗಿನಿತ ನಮ್ಮ ಕುಡ್ಲ ತೊಳುವಾಡ್ತಿಲ ಮುಗಿಡ ಸೊಲ್ಮೆಲು.